ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಅಚ್ಚರಿಯ ಕ್ರಿಕೆಟ್ನಲ್ಲಿ ಆಗಿರುವಂತಹ ರನ್ಔಟ್ಗಳ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಕ್ಕು ಹೊಟ್ಟೆ ನೋವು ಕೂಡ ಆಗ್ಬೋದು. ಈ ರನ್ಔಟನ್ನು ನೋಡಿ, ಇದು ನಡೆದಿದ್ದು IPL ನಲ್ಲಿ. ಇದು ಡೆಕ್ಕನ್ ಚಾರ್ಜರ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ ನಡೆದಂತಹ ಒಂದು ಪಂದ್ಯದಲ್ಲಿ ರೈನಾ ಒಳ್ಳೆ ಫೀಲ್ಡಿಂಗ್ ಮಾಡಿಬಿಟ್ಟು ಥ್ರೋ ಮಾಡ್ತಾರೆ. ಆದರೆ ಬಾಲರು ಬಾಲ್ ಮಿಸ್ ಮಾಡ್ತಾನೆ. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ. ಬಾಲರ್ ಮಾಡಿದ ಮಿಸ್ಟೇಕಿಂದ ಎಲ್ಲರೂ ಫ್ರಸ್ಟ್ರೇಟ್ ಆಗ್ತಾರೆ. ಧೋನಿ ಅಂತರೂ ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊತಾರೆ. ಯೂಶಲಿ ಕ್ಯಾಪ್ಟನ್ ಕೂಲ್ ಅನ್ನುವ ಧೋನಿ ಇದನ್ನು ಕಂಡು ಸುಮ್ಮನೆ ಆಗ್ತಾರೆ. ಪಾಪ, ಇಂಥ ರನ್ಔಟ್ ಮಾತ್ರ ಯಾರಿಗೂ ಆಗಬಾರ್ದು. ಇದು ಇಂಗ್ಲೆಂಡ್ ಹಾಗೂ ಶ್ರೀಲಂಕಾ ನಡುವೆ ನಡೆದಂಥ ಒಂದು ಪಂದ್ಯದಲ್ಲಿ ಪಾಪ ಕಾರ್ ಜಾರ್ ಬಿದ್ದು ಪಿಚ್ ನಡುವೆನೆ ಬಿದ್ದಾಗ ರನ್ಔಟ್ ಆಗೋದೊಂದೇ ಬಾಕಿ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ, ಎಲ್ಲ ಕರ್ಮ. ಇನ್ನು ಈ ಧೋನಿ ಮ್ಯಾಜಿಕ್ ನೋಡಿ. ಈ ಪಂದ್ಯ ನಡೆದಿದ್ದು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ. ಇದು ನಡೆದಿದ್ದು ನ್ಯೂಜಿಲೆಂಡ್ನಲ್ಲಿ. ಬ್ಯಾಟ್ಸ್ಮನ್ನು ಆರಾಮವಾಗಿ ಸ್ವೀಪ್ ಮಾಡಿ ನಿಂತ್ಕೊಂಡಿದ್ದಾನೆ. ಆದರೆ ಅಷ್ಟರೊಳಗೆ ಆ ಬಾಲು ಧೋನಿ ಕೈ ಸೇರಿದೆ. ಧೋನಿ ಕೈ ಸೇರಿದರೆ ಸಾಕು, ಒಂದೇ ಕ್ಷಣದಲ್ಲಿ ರನ್ಔಟು ಅಥವಾ ಸ್ಟಂಪಿಂಗ್ ಮಾಡಿ ಬಿಟ್ಬಿಡ್ತಾರೆ. ಇನ್ನು ಈ ವಿಡಿಯೋ ಮಾತ್ರ ನೀವು ತಪ್ಪದೆ ಮಿಸ್ ಮಾಡದೆ ನೋಡಿ. ಯಾಕಂದರೆ ಇಂತಹ ಒಂದು ರನ್ಔಟನ್ನು ನೀವು ಕ್ರಿಕೆಟ್ನಲ್ಲಿ ಯಾವತ್ತೂ ಕಂಡಿರಕ್ಕಿಲ್ಲ. ಹೌದು, ಇಲ್ಲಿ ನೋಡಿ, ಬ್ಯಾಟ್ಸ್ಮನ್ ಬಾಲ್ ಹೊಡೆದು ಸಿಕ್ಸರ್ ಹೋಯ್ತು ಅಂದ್ಕೊಂಡು ಆರಾಮವಾಗಿ ಪಿಚ್ ಮೇಲೆ ಓಡಾಡ್ಕೊಂಡು ಇಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಿಜ ಹೇಳಬೇಕಂದ್ರೆ ಅದು ಸಿಕ್ಸರ್ಗೆ ಹೋಗಿರಲಿಲ್ಲ. ಫೀಲ್ಡರು ಚೆನ್ನಾಗಿ ಫೀಲ್ಡ್ ಮಾಡಿ ಬಾಲ್ ಎಸೆದಿದ್ದಾನೆ. ಅಷ್ಟರೊಳಗೆ ಬ್ಯಾಟ್ಸ್ಮನ್ನು ಸ್ಕ್ರೀನ್ಗಿಂತ ಹಿಂದೆ ಇದ್ರು. ಇನ್ನು ಈ ಮ್ಯಾಚ್ ನಡೆದಿದ್ದು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ. ಇದು ಕೂಡ ಧೋನಿಯ ಒಂದು ಕರಾಮತ್ತು. ಅಂದ್ರೆ ಅವನ ಪವಾಡವೇ ವಿಶೇಷವಾಗಿರುತ್ತೆ. ಬ್ಯಾಟ್ಸ್ಮನ್ನು LBW ಅಂತ ತಿಳ್ಕೊಂಡ್ಬಿಟ್ಟು ಮುಂದೆ ಹೋಗಿದ್ದಾನೆ. ಆದರೆ ಅಂಪೈರ್ ಅದಕ್ಕೆ ಔಟ್ ಕೊಡಲಿಲ್ಲ. ಅಲ್ಲೇ ಇದ್ದ ಯುವರಾಜ್ ಸಿಂಗ್ ಆ ಬಾಲನ್ನು ಎತ್ತಿ ಧೋನಿಗೆ ಕೊಟ್ಟಿದ್ದಾನೆ. ಧೋನಿ ಹಿಡಿಯೋ ಬದಲು ನೇರವಾಗಿ ಆ ಬಾಲನ್ನು ಸ್ಟಂಪಿಗೆ ಬಿಟ್ಟಿದ್ದಾನೆ. ಅಷ್ಟರೊಳಗೆ ಬ್ಯಾಟ್ಸ್ಮನ್ನು ಕ್ರೀಸಿಂದ ಸ್ವಲ್ಪ ದೂರ ಇದ್ರು. ಇದೇ ನೋಡಿ ಧೋನಿ ಮಾಡಿದ ಒಂದು ಚಮತ್ಕಾರ. ಧೋನಿ ಇದ್ರೆ ಏನೆಲ್ಲ ಆಗುತ್ತೆ ಫೀಲ್ಡಲ್ಲಿ ಅನ್ನೋದಕ್ಕೆ ಈ ಥರ ವಿಡಿಯೋ ನೋಡ್ತಾ ಇದ್ರೆ ನಮ್ಮೆಲ್ಗ ಗೊತ್ತಾಗುತ್ತೆ. ಧೋನಿನೇ ಮ್ಯಾಜಿಕ್, ಮಾಹಿನೇ ಮ್ಯಾಜಿಕ್. ಇನ್ನು ಈ ಮ್ಯಾಚ್ ನಡೆದಿದ್ದು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ. ತೆಂಡೂಲ್ಕರ್ನ ರನ್ಔಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಆದರೂ ಆಗಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ 3 ಬಾರಿ ಪ್ರಯತ್ನ ಪಟ್ಟರು ಇಲ್ಲಿ ರನ್ಔಟನ್ನು ಮಾಡೋಕ್ಕೆ ಸಾಧ್ಯವೇ ಆಗಿಲ್ಲ. ಒಂದೊಂದು ಸರಿ ಈ ರೀತಿ ನೋಡಿದರೆ ಎಷ್ಟು ಮಜಾ ಅನಿಸುತ್ತೆ ನೋಡಿ. ಇನ್ನು ಈ ಘಟನೆ ನಡೆದಿದ್ದು ಇಂಗ್ಲೆಂಡ್ ಹಾಗೂ ಶ್ರೀಲಂಕಾ ನಡುವೆ. ಇಬ್ಬರು ಬ್ಯಾಟ್ಸ್ಮನ್ಗಳು ಒಬ್ಬರನ್ನೊಬ್ಬರ ಡ್ಯಾಶ್ ಮಾಡ್ಕೊಂಡ್ಬಿಟ್ಟು ರನ್ಔಟ್ ಆಗಿಬಿಡ್ತಾರೆ. ಈ ಇಬ್ಬರು ಬ್ಯಾಟ್ಸ್ಮನ್ಗಳು ತಮ್ಮನ್ನು ತಾವು ನೋಡೋ ಬದಲು ಬಾಲನ್ನು ನೋಡಿಕೊಂಡು ಓಡಾಡ್ತಾ ಇದ್ದಾರೆ. ಇದೇ ಕಾರಣ ಇಬ್ಬರು ಡ್ಯಾಶ್ ಆಗಿ ಕೊನೆಗೆ ರನ್ಔಟ್ ಆಗುವಂತಹ ಪರಿಸ್ಥಿತಿ ಉಂಟಾಗಿದೆ ಇಲ್ಲಿ. ಈ ಘಟನೆ ನಡೆದಿದ್ದು ಕೇಪ್ ಟೌನ್ನ ಸೌತ್ ಆಫ್ರಿಕಾದಲ್ಲಿ. ಸೌತ್ ಆಫ್ರಿಕಾ ಹಾಗೂ ಭಾರತ ನಡುವೆ ಪಂದ್ಯ ಇದು. ಹರ್ಭಜನ್ ಸಿಂಗ್ ಬಾಲ್ನಲ್ಲಿ ಕಾಲಿಸ್ ಪ್ಲೇ ಮಾಡಿದ್ದಾರೆ. ಆಮೇಲೆ ಶಾನ್ ಪೊಲಾಕ್ನ ಕಾಲ್ ಮಾಡಿದ್ದಾರೆ. ಅವರು ಓಡಿದಾಗ ಅಲ್ಲಿಗೆ ಬಂದಂತಹ ಮೊಹಮ್ಮದ್ ಕೈಫ್ ನೇರವಾಗಿ ಬಾಲನ್ನು ಹಿಡಿದು ಸ್ಟಂಪ್ಗೆ ಹೊಡೆದಿದ್ದಾರೆ. ಅಷ್ಟರೊಳಗೆ ಶಾನ್ ಪೊಲಾಕ್ ಆಲ್ಮೋಸ್ಟ್ ಸ್ಕ್ರೀಜಿಂದ ಹೊರಗಿದ್ದು. ಇದೇ ನೋಡಿ, ಇಲ್ಲಿ ಆದಂತಹ ಈ ಘಟನೆ ನಿಜಕ್ಕೂ ಒಂದು ಅದ್ಭುತವಾದಂತಹ ರನ್ಔಟೇ ಸಹಿ. ಮೊಹಮ್ಮದ್ ಕೈಫ್ ಒಬ್ಬ ಒಳ್ಳೆಯ ಕ್ರಿಕೆಟ್ ಪ್ಲೇಯರ್ ಹಾಗೂ ಫೀಲ್ಡರ್ ಅನ್ನೋದಕ್ಕೆ ಈ ರನ್ಔಟೇ ಒಂದು ಸಾಕ್ಷಿಯಾಗಿದೆ. ಸ್ನೇಹಿತರೆ, ಇಂತಹದೇ ಹಲವಾರು ಮೋಜಿನ ರನ್ಔಟ್ಗಳ ಬಗ್ಗೆ, ಮೋಜಿನ ಕ್ಯಾಚ್ಗಳ ಬಗ್ಗೆ, ಫೀಲ್ಡಿಂಗ್ ಬಗ್ಗೆ, ಇನ್ನೂ ಹಲವಾರು ಇಂತಹ ಹಾಸ್ಯಾಸ್ಪದ ಕ್ರಿಕೆಟಿನ ಕೆಲವೊಂದು ತುಣುಕುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ತರುತ್ತೇನೆ. ಇಂತಹದೇ ರೋಚಕ ಕ್ರಿಕೆಟ್ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹಲವಾರು ವಿಡಿಯೋಗಳನ್ನು ಕಾಯ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.